ಮಂಗಳೂರಿನ ಮಹತೋಬಾರ ಶ್ರೀ ಮಂಗಳಾದೇವಿ ದೇವಸ್ಥಾನದಲ್ಲಿ ನವರಾತ್ರಿ ಮಹೋತ್ಸವಕ್ಕೆ ಚಾಲನೆ ಸಿಕ್ಕಿತು. ನವರಾತ್ರಿಯ ಸಂದರ್ಭ ಪ್ರತಿದಿನ ವಿಶೇಷ ಪೂಜೆ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳು ಜರುಗಲಿರುವುದು. ಇತಿಹಾಸ ಪ್ರಸಿದ್ಧ ಮಹತೋಬಾರ ಶ್ರೀ ಮಂಗಳಾದೇವಿ ದೇವಸ್ಥಾನದಲ್ಲಿ ನವರಾತ್ರಿ ಮಹೋತ್ಸವದ ಸಂಭ್ರಮ. ಬ್ರಹ್ಮಶ್ರೀ ಉಚ್ಚಿಲತಾಯ ನೀಲೇಶ್ವರ ಪದ್ಮನಾಭ ತಂತ್ರಿಯವರ ನೇತೃತ್ವದಲ್ಲಿ ನವರಾತ್ರಿ ಮಹೋತ್ಸವ ನಡೆಯುತ್ತಿದ್ದು, ಇಂದು ನವರಾತ್ರಿಯ ಮೊದಲ ದಿನದಂದು ದುರ್ಗಾದೇವಿಯ ಅಲಂಕಾರದಲ್ಲಿ ವೈಭವಿತಳಾಗಿರುವ ಶ್ರೀ ಮಂಗಳಾದೇವಿಗೆ ಪೂಜೆ ಸಲ್ಲಿಸಲಾಯಿತು. ಸಹಸ್ರಾರು ಭಕ್ತರು ಕ್ಷೇತ್ರಕ್ಕೆ ಆಗಮಿಸಿ ದೇವರ ದರ್ಶನವನ್ನ ಪಡೆದುಕೊಂಡರು. ಈ ವೇಳೆ ಆಡಳಿತ ಮುಕ್ತೇಶ್ವರಾದ ಪಿ ರಮಾನಾಥ್ ಹೆಗ್ಡೆ, ಆನುವಂಶಿಕ ಮುಕ್ತೇಶ್ವರಾದ ಜಿ ರಘುರಾಮ್ ಉಪಾಧ್ಯಾಯ, ಪರ್ಯಾಯ ಪ್ರಧಾನ ಅರ್ಚಕರಾದ ಎಂ ಅರುಣ್ ಐತಾಳ್, ಬೋರ್ಡು ಟ್ರಸ್ಟಿಗಳಾದ ಬಿ ರಾಮನಾಯಕ್ ಕೋಟೆಕಾರ್, ಪ್ರೇಮಲತಾ ಎಸ್ ಕುಮಾರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಇಲ್ಲಿ ವಿಶೇಷ ಏನು ಕೇಳಿದರೆ, ಎಲ್ಲ ಕ್ಷೇತ್ರಗಳಿಗಿಂತಲೂ ಒಂದು ವಿಶಿಷ್ಟವಾದ ಏನು ಕೇಳಿದರೆ, ಈ ದಕ್ಷಿಣಾಯನ ಕಾಲದಲ್ಲಿಯೂ ಕೂಡ ಇಲ್ಲಿ ವಿಶೇಷವಾಗಿ ರಥೋತ್ಸವಾದಿಗಳು ಇರುವಂಥ ನಮ್ಮ ದೇವಸ್ಥಾನದಲ್ಲಿ ಅಂತ ಹೇಳ್ಬೋದು. ಯಾಕೆಂದರೆ ವಿಜಯದಶಮಿ ನವಮಿಯ ಆದ ನಂತರ ಮರು ದಿವಸವೂ ಕೂಡ ಆಗುವಂತಹ ಈ ವಿಜಯದಶಮಿಯ ದಿವಸವು ಮಹಾರಥೋತ್ಸವ, ಹಾಗೆ ಏಕಾದಶಿಯ ದಿವಸ 11ನೆಯ ದಿವಸದಂದು ಈ ಅವಭೃತ ಸ್ನಾನ ಇತ್ಯಾದಿಗಳೆಲ್ಲ ಆಗುವಂತಹ ವಿಷಯಗಳಿದೆ. ಈ ವಿಜಯದಶಮಿಯಲ್ಲಿ ಮಹಾರಥೋತ್ಸವ ದೇವರು ಪ್ರಾಂಗಣವನ್ನು ಪ್ರವೇಶ ಮಾಡಿ ಅಲ್ಲಿ ರಾಜವೈಭವದಿಂದ ಆಗುವಂತಹ ಉತ್ಸವಗಳು ಕೂಡ ವಿಜೃಂಭಣೆಯಿಂದ ನಡೆಯುತ್ತಾ ಇದೆ. ಈ ಶರನ್ನವರಾತ್ರಿಯ ಕಾಲದಲ್ಲಿ ವಿಶೇಷವಾಗಿ ಇಲ್ಲಿ ಬಂದು ವಿಶೇಷ ಪ್ರಾರ್ಥನೆಗಳನ್ನು ಮಾಡಿಕೊಂಡು ದೇವರನ್ನು ಶರಣಾಗತಿ ಆಯಿತು ಅಂತಾದರೆ ಸರ್ವಾಬಾಧಾ ವಿನಿರ್ಮುಕ್ತ, ಎಲ್ಲ ಬಾಧೆಗಳನ್ನು ದೂರ ಮಾಡ್ತಾಳೆ ಆ ತಾಯಿ ಜಗನ್ಮಾತೆ. ಧನಧಾನ್ಯ ಸಮನ್ವಿತ, ಧನ ಧಾನ್ಯ ಸಂಪತ್ತುಗಳನ್ನು ಆ ತಾಯಿ ಜಗನ್ಮಾತೆ ಅನುಗ್ರಹ ಮಾಡ್ತಾಳೆ. ಇನ್ನು ಕೋವಿಡ್-19 ಸರ್ಕಾರದ ಮಾರ್ಗಸೂಚಿಯ ಮುಂಜಾಗ್ರತಾ ಕ್ರಮವನ್ನು ವಹಿಸಲಾಗಿತ್ತು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.